ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಈ ಸಂದರ್ಭದಲ್ಲಿ ದೀಪಗಳಿಗೆ ಬಹಳ ಮಹತ್ವ. ಅದೇ ರೀತಿಯಾಗಿ ಪ್ರತಿ ಮನೆಯಲ್ಲೂ ಗೂಡು ದೀಪವನ್ನು ಬೆಳಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಗೂಡು ದೀಪಗಳು ಕಾಣೆಯಾಗಿವೆ. ಆದರೆ ಇಂದಿಗೂ ಸಾಂಪ್ರದಾಯಿಕ ಗೂಡು ದೀಪಗಳನ್ನು ತಯಾರಿಸುವ ಕಲಾವಿದರ ತಂಡ ಉಡುಪಿಯ ಅಲೆಯೂರಿನಲ್ಲಿದೆ. ಸದ್ಯ ಆಧುನಿಕ ಭರಾಟೆಯಲ್ಲಿ ಪ್ಲಾಸ್ಟಿಕ್ ಜನ್ಯ ವಸ್ತುಗಳಿಂದ ಗೂಡುದೀಪ ಮಾಡ್ತಾರೆ. ಆದರೆ ಅಲೆಯೂರಿನಲ್ಲಿ ಇಂದಿಗೂ ಸಾಂಪ್ರದಾಯಿಕ ಗೂಡುದೀಪ ತಯಾರು ಮಾಡ್ತಾರೆ. ಕೊರೋನಾದಿಂದ 2 ವರ್ಷ ಹಬ್ಬ ಹರಿದಿನಗಳ ಸಂಭ್ರಮಕ್ಕೆ ತೊಡಕಾಗಿತ್ತು. ವರ್ಷದ ಮಹಾ ಹಬ್ಬವೆಂದು ಖ್ಯಾತಿ ಪಡೆದ ದೀಪಾವಳಿ ಈ ಬಾರಿ ಹೊಸ ನಿರೀಕ್ಷೆಯನ್ನು ಮೂಡಿಸಿದೆ. ಕಡ್ಡಿ, ಬಣ್ಣದ ಕಾಗದಗಳನ್ನು ಬಳಸಿ ನಿರ್ಮಿಸುವ ಸಾಂಪ್ರದಾಯಿಕ ಗೂಡು ದೀಪಗಳಿಗೆ ಇಂದಿಗೂ ಬೇಡಿಕೆ ಇದೆ. ಪ್ಲಾಸ್ಟಿಕ್ ಜನ್ಯ ವಸ್ತುಗಳಲ್ಲಿ ಲಭ್ಯವಾಗ್ತವೆ. ಆದರೆ ಸಾಂಪ್ರದಾಯಿಕ ಗೂಡು ದೀಪಗಳಲ್ಲಿ ಕಡ್ಡಿ, ಬಣ್ಣದ ಕಾಗದ ಹಾಗೂ ಇತರ ಕತ್ತರಿಸಿದಂತಹ ಬಣ್ಣದ ಚಿತ್ರಗಳನ್ನು ಅಂಟಿಸುವುದರ ಮೂಲಕ ಈ ಒಂದು ಗೂಡು ದೀಪವನ್ನು ನಿರ್ಮಿಸಲಾಗುತ್ತೆ. ದೀಪಾವಳಿಯ ಸಂದರ್ಭದಲ್ಲಿ ನಿರಂತರವಾಗಿ ಈ ಒಂದು ಗೂಡು ದೀಪಗಳು ಪ್ರತಿ ಮನೆಯನ್ನು ಬೆಳಗುತ್ತವೆ. ಅಂತಹ ಸಾಂಪ್ರದಾಯಿಕ ಗೂಡು ದೀಪಗಳನ್ನು ಅಲೆಯೂರಿನ ಕಲಾವಿದರು ರಚಿಸ್ತಾ ಇದ್ದಾರೆ. ಹತ್ತು ವರ್ಷಗಳಿಂದ ಸಾಂಪ್ರದಾಯಿಕ ಗೂಡುದೀಪವನ್ನು ನಾವು ಮನೆಯಲ್ಲಿ ರಚಿಸಿ ಮಾರಾಟವನ್ನು ಮಾಡ್ತಾ ಇದ್ದೇವೆ. ಜಗತ್ತಿಗೆ ತಿಳಿದ ಹಾಗೆ ಕಳೆದ 2 ವರ್ಷಗಳಿಂದ ಕೋವಿಡ್ ಎನ್ನುವಂತಹ ಒಂದು ಸಾಂಕ್ರಾಮಿಕ ರೋಗ ಎಲ್ಲರನ್ನೂ ಆರ್ಥಿಕ ಪರಿಸ್ಥಿತಿಗೆ, ಆರ್ಥಿಕ ಸಂಕಟಕ್ಕೆ ಗುರಿಯನ್ನಾಗಿ ಮಾಡಿದರೆ ನಮಗೂ ಕೂಡ ಅದರಿಂದ ಭಾಳಷ್ಟು ತೊಂದರೆಗಳಾಗಿದೆ. ಅದೇ ರೀತಿಯಾಗಿ ಈ ವರ್ಷ ಹಬ್ಬಗಳಾದ ದಸರಾ ಆಗಲಿ, ಗಣೇಶ ಚತುರ್ಥಿ ಆಗಲಿ, ಈ ಎಲ್ಲ ಹಬ್ಬಗಳು ಸರಾಗವಾಗಿ ನಡೆದಿದ್ದರಿಂದ ಲೀಡಿಂಗಲ್ಲಿ ಮಾಡಿದ್ವಿ. ಸಾಂಪ್ರದಾಯಿಕ ಗೂಡುದೀಪ ಆಗಿದೆ. ಇದರಲ್ಲಿ ಈ ವರ್ಷ ಏನಾದರೂ ಬರೋ ವರ್ಷ ಏನಾದರೂ ಪೇಪರ್ ಏನಾದರೂ ಹೋದರೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ತಯಾರು ಮಾಡ್ಬೋದು. ಮಕ್ಕಳಿಗೆ ಗೂಡುದೀಪ ಹೇಗೆ ಅದರ ಬಗ್ಗೆ ಸ್ವಲ್ಪ ಗೂಡುದೀಪ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಪೇಪರೆಲ್ಲ ಹಾಕ್ಬೋದು ಮಕ್ಕಳೇ ಇದ್ದರೆ ಮನೆಯಲ್ಲಿ, ಅವರಿಗೂ ಸ್ವಲ್ಪ ಕಲಿತಂತಾಗುತ್ತೆ.